ತನ್ನನ್ನು ಸಾಕಿ ಬೆಳೆಸಿದ ಮಾವುತನ ಸಾವಿಗೆ ಆನೆ ಅಂತಿಮ ದರ್ಶನಕ್ಕೆ ಬಂದು ತನ್ನ ಕಣ್ಣೀರಿನ ಶ್ರದ್ಧಾಂಜಲಿ ಸಲ್ಲಿಸಿರುವ ಘಟನೆ ಕೇರಳದಲ್ಲಿ ನಡೆದಿದೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದೊಂದು ಅಪರೂಪದ ವಿದಾಯ. ತನ್ನನ್ನು ತಿದ್ದಿ ತೀಡಿದ ಮಾವುತ ಕ್ಯಾನ್ಸರ್ಗೆ ಬಲಿಯಾದ ಸಂದರ್ಭ ಆನೆ ಬಂದು ಅಂತಿಮ ದರ್ಶನ ಪಡೆದಿದೆ. ಆನೆ ಮಾವುತ ಓಮನ್ ಚೆಟ್ಟನ್ ಕೇರಳದ ಕೊಟ್ಟಾಯಂನವರು. ಕಳೆದ 6 ದಶಕಗಳಿಂದ ಓಮನ್ ಚೆಟ್ಟನ್ ಆನೆಗಳ ಆರೈಕೆಯಲ್ಲಿ ತೊಡಗಿಕೊಂಡಿದ್ದು ಕ್ಯಾನ್ಸರ್ ಹಿನ್ನೆಲೆ ಗುರುವಾರ ನಿಧನರಾಗಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಆನೆಗಳನ್ನು ಅತಿ ಪ್ರೀತಿಯಿಂದ ಓಮನ್ ಚೆಟ್ಟನ್ ನೋಡಿಕೊಳ್ಳುತ್ತಿದ್ದರು. ಹಲವಾರು ಆನೆಗಳನ್ನು ಪ್ರೀತಿಯಿಂದ ನೋಡಿಕೊಂಡಿರುವ ಓಮನ್ ಚೆಟ್ಟನ್ ಅವರಿಗೆ ತಾವೇ ಸಾಕಿದ ಆನೆಯೊಂದು ಬಂದು ಕಣ್ಣೀರಿನ ಶ್ರದ್ಧಾಂಜಲಿ ಸಲ್ಲಿಸಿದೆ. ಆನೆ ಬ್ರಹ್ಮದಾನ್ಗೆ ಓಮನ್ ಚೆಟ್ಟನ್ ಮಾವುತನಾಗಿ ಸುಮಾರು 25ಕ್ಕೂ ಹೆಚ್ಚು ವರ್ಷ ನೋಡಿಕೊಂಡಿದ್ರು. ಅವರು ನಿಧನರಾದ ಸುದ್ದಿ ತಿಳಿದ ಆನೆ ಮಾಲೀಕರು ಸುಮಾರು 20 ಕಿಲೋಮೀಟರ್ ದೂರದಿಂದ ಮಾವುತನ ಮನೆಗೆ ಆನೆಯನ್ನ ಕರೆದುಕೊಂಡು ಬಂದು ಅಂತಿಮ ದರ್ಶನ ಮಾಡಿಸಿದ್ದಾರೆ. ಈ ವಿಡಿಯೋ ನೋಡಿದ್ರೆ ಎಂತವರಿಗೂ ಬೇಜಾರಾಗುವ ದೃಶ್ಯ ಇದಾಗಿದೆ.